ಅದೊಂದು ಕಾಲವಿತ್ತು. ಉಡುಪಿ ಸೀರೆ ಎಂದ್ರೆ ಮಹಿಳೆಯರಿಗೆ ಅದೇನೋ ಆಕರ್ಷಣೆ. ಮುಗಿಬಿದ್ದು ಉಡುಪಿ ಸೀರೆಯನ್ನ ಕೊಂಡುಕೊಳ್ಳುತ್ತಿದ್ರು. ಕರಾವಳಿ ಮೂಲದ ಕಮಲಾದೇವಿ ಚಟ್ಟೋಪಾಧ್ಯಾಯ ಎಂಬ ಕಲಾ ಪ್ರೇಮಿ ಉಡುಪಿ ಬ್ರ್ಯಾಂಡ್ ಸೀರೆಯನ್ನು ದಿಟ್ಟ ಮಹಿಳೆ ಇಂದಿರಾ ಗಾಂಧಿಗೆ ಕೊಟ್ಟಾಗ ಅವರಲ್ಲೂ ಈ ಸೀರೆಯ ಬಗ್ಗೆ ಸ್ತ್ರೀ ಸಹಜ ಮೋಹ ಉಂಟಾಗಿತ್ತಂತೆ. ನಿನ್ನ ಮೊನ್ನೆಯವರೆಗೂ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರಿಗಂತಲೇ ಉಡುಪಿ ಸೀರೆ ನಿತ್ಯ ಬಳಕೆಗೆ ರವಾನೆಯಾಗುತ್ತಿತ್ತು. ದೇಶದಲ್ಲೇ ಹೆಸರಾದ ಉಡುಪಿ ಸೀರೆ ಈಗ ಕವಾಟಿನ ಮೂಲೆ ಸೇರಿದೆ. ಕೈಮಗ್ಗದ ಸೀರೆ ನೇಯುವ ನೇಕಾರರು ಇಳಿ ವಯಸ್ಸಿಗೆ ಜಾರಿದ್ದಾರೆ. ಒಂದು ಕಾಲದಲ್ಲಿ 5,000 ನೇಕಾರರು ಉಡುಪಿ ಸೀರೆ ನೇಯುತ್ತಿದ್ರೆ ಈಗ 50 ಮಂದಿ ವೃದ್ಧರು ಮಾತ್ರ ಉಡುಪಿ ಸೀರೆಯ ನೇಯ್ಗೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸ್ವದೇಶಿ ಆಂದೋಲನ ದೇಶದಲ್ಲಿ ಆರಂಭಗೊಂಡ ಬಳಿಕ ಉಡುಪಿ ಸೀರೆಗೆ ಭಾರಿ ಬೇಡಿಕೆ ಸೃಷ್ಟಿಯಾಗಿದೆ. ಆದರೆ ಪಾರಂಪರಿಕ ಕೈಮಗ್ಗಗಳು ಮಾತ್ರ ಕಾಣಸಿಗುತ್ತಿಲ್ಲ. ಉಡುಪಿಯ ಹತ್ತಿರದಲ್ಲಿ ಕಿನಿಗೊಳ್ಳಿಯಲ್ಲಿ ನಾವು ಒಂದು ನೇಕಾರರ ಸಂಘಕ್ಕೆ ಹೋಗಿದ್ದೇವೆ. ಆವಾಗ ಅಲ್ಲಿ ಅವರು ತುಂಬ ಒಂದಷ್ಟು ಗುಂಪು, ಒಂದಷ್ಟು ಜನರು ಉಳ್ಕೊಂಡಿದ್ದಾರೆ. ಇನ್ನೂ ಕೂಡ ಹತ್ತಿಯನ್ನು ಉಪಯೋಗ ಮಾಡಿ ಅದರಲ್ಲಿ ವಸ್ತ್ರವನ್ನು ಮಾಡಿ ಉಳಿಸ್ತಾ ಇದ್ದಾರೆ. ಶಾಲ್ ಮಾಡ್ತಾರೆ, ಸೀರೆಗಳನ್ನು ಮಾಡ್ತಾರೆ. ಆ ನಂತರ ಇದನ್ನು ಬಳಸ್ತಾರೆ, ವೆಜಿಟೇಬಲ್ ಕಲರ್ಸನ್ನು ಬಳಸ್ತಾರೆ, ಕೆಮಿಕಲ್ ಹಾಕದೆ ಅಂಥ ಬಣ್ಣಗಳನ್ನು ಬಳಸ್ತಾರೆ. ಅದಕ್ಕೆ ನಾವು ಖಂಡಿತವಾಗಿ ನಾವೆಲ್ಲ ಸೇರಿ ಅದನ್ನು ಉಳಿಸೋವಂಥ ಕೆಲಸ ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಅದು ಒಂದ್ಸಲಿ ನಷ್ಟ ಆದರೆ ಆ ಕಲೆ ಗೊತ್ತಿರೋ ವ್ಯಕ್ತಿಗಳು ಇನ್ನು ಮುಂದೆ ಇಲ್ಲ. ಯಕ್ಷಗಾನ ಹೇಗೆ ಕರಾವಳಿಯ ಲಾಂಛನವೋ ಹಾಗೆಯೇ ಒಂದು ಕಾಲದಲ್ಲಿ ಉಡುಪಿ ಸೀರೆಯನ್ನು ಕರಾವಳಿಯ ಸಿಂಬಲ್ ಅಂತ ಪರಿಗಣಿಸಲಾಗಿತ್ತು. ಆದ್ರೆ ಈಗೀಗ ಸೀರೆ ತೊಡುವವರೇ ಕಡಿಮೆಯಾಗುತ್ತಿದ್ದಾರೆ. ಹಾಗಂತ ಅಪರೂಪದ ಕೈಮಗ್ಗದಿಂದ ತಯಾರಾಗುವ ಉಡುಪಿ ಸೀರೆಗಳನ್ನು ಖರೀದಿಸಲು ನಗರ ಪ್ರದೇಶದ ಶ್ರೀಮಂತ ಮಹಿಳೆಯರು ಇವತ್ತಿಗೂ ಆಸಕ್ತಿ ವಹಿಸಿದ್ದಾರೆ. ಉಡುಪಿಯ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಕೈಮಗ್ಗದ ಸೀರೆಯನ್ನು ದೆಹಲಿಯ ಹಲವಾರು ಮಹಿಳಾ ಜನಪ್ರತಿನಿಧಿಗಳಿಗೆ ಉಡುಗೊರೆಯಾಗಿ ನೀಡಿದ್ದು, ಇದು ಟ್ವಿಟರ್ನಲ್ಲಿ ಸಾಕಷ್ಟು ಟ್ರೆಂಡ್ ಕ್ರಿಯೇಟ್ ಮಾಡಿತ್ತು. ಉಡುಪಿಯ ಹದಮಾರು ಮಠದ ಸ್ವಾಮೀಜಿಗಳು ಕೂಡ ತಮ್ಮ ಮಠಕ್ಕೆ ಬಂದ ಗಣ್ಯರಿಗೆ ಉಡುಪಿ ಸೀರೆಯನ್ನೇ ಉಡುಗೊರೆಯಾಗಿ ನೀಡುವ ನಿರ್ಧಾರ ಮಾಡಿದ್ದಾರೆ. ಸೀರೆಯನ್ನು ಮಾರುಕಟ್ಟೆ ಮಾಡುವ ಪ್ರಯತ್ನಗಳು ಇಷ್ಟೆಲ್ಲ ನಡೆಯುತ್ತಿದ್ದರೂ ಉತ್ಪಾದನಾ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಪ್ರಗತಿ ಕಂಡು ಬಂದಿಲ್ಲ. ಬೆರಳೆಣಿಕೆಯ ಹಿರಿಯ ನೇಕಾರರು ಮನೆಯಲ್ಲಿ ಮಗ್ಗ ಇಟ್ಟುಕೊಂಡದ್ದನ್ನು ಬಿಟ್ರೆ ಯುವ ಸಮುದಾಯ ಈ ಉದ್ಯಮದ ಕಡೆಗೆ ಮುಖ ಮಾಡುತ್ತಿಲ್ಲ. ಮಗ್ಗದ ಕೆಲಸ ಮಾಡುತ್ತಿರುವ ವಯೋವೃದ್ಧ ಹಿರಿಯ ನೇಕಾರರ ಜೊತೆಗೆ ಈ ಪಾರಂಪರಿಕ ಉಡುಪಿ ಸೀರೆಯು ಕೂಡ ಇತಿಹಾಸದ ಪುಟ ಸೇರುವ ಅಪಾಯವಿದೆ. ಉಡುಪಿ ಮಠವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು, ಇದು ಪ್ರಧಾನಿಯ ಕರೆ. ದೇಶವನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋದು, ದೇಶದಲ್ಲಿ ಖಾದಿಯನ್ನೇ ಹೆಚ್ಚು ಬಳಕೆ ಮಾಡಬೇಕು, ಇದು ಪ್ರಧಾನಿಯ ಕರೆ. ಅದರಂತೆ ಇವತ್ತು ಹಲವಾರು ಶ್ರೀಗಳು ಅವರ ಆಶ್ರಮಕ್ಕೆ, ಕೃಷ್ಣ ಮಠಕ್ಕೆ ಯಾರ್ಯಾರು ಭಕ್ತರು ಬರ್ತಾರೆ ಅವರಿಗೆ ಖಾದಿಯಿಂದ ಸನ್ಮಾನ ಮಾಡುವಂಥದ್ದನ್ನು ಅವರು ಆರಂಭ ಮಾಡಿದ್ದಾರೆ. ನನಗೆ ಬಣ್ಣ ಖಾದಿ ಸೀರೆಯನ್ನು ಕೊಟ್ಟಿದ್ದಾರೆ. ಯಾರಾದರೂ ಗಂಡಸರು ಬಂದರೆ ಖಾದಿ ಶಾಲನ್ನು ನಾನು ಓದಿಸ್ತೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದು ಒಂದು ರೀತಿಯ ಕ್ರಾಂತಿಕಾರಿ ಬದಲಾವಣೆ. ಅದಕ್ಕಾಗಿ ನಮ್ಮತನ, ನಮ್ಮ ಸ್ವದೇಶಿ, ನಮ್ಮ ವಿಚಾರ, ನಮ್ಮ ಆಚಾರ, ನಮ್ಮ ದೇಶದ ಕರೆ ಏನಿದೆ, ನಮ್ಮ ಪ್ರಧಾನಿ ಯಾವುದೇ ಪಕ್ಷ ಇರ್ಬೋದು, ಸ್ವಾಮೀಜಿಗೆ ಇವತ್ತು ಪಕ್ಷ ಇಲ್ಲ, ಆದರೆ ದೇಶದ ಪ್ರಧಾನಿ ಕರೆ ಕೊಟ್ಟಂತೆ ಅವರಿವತ್ತು ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡೋದು, ಪ್ಲಾಸ್ಟಿಕ್ ರಹಿತ ಸಮಾಜ ನಿರ್ಮಾಣ, ಸಾವಯವ ಗೊಬ್ಬರ, ಸಾವಯವ ಕೃಷಿಗೆ ಆದ್ಯತೆ ಕೊಡುವಂಥದ್ದು, ಕೃಷ್ಣ ಮಠದಲ್ಲಿ ಬಾಳೆ ಎಲೆಯಲ್ಲಿ ಊಟ ಕೊಡ್ತೀನಿ ಅನ್ನುವಂಥ ಯೋಚನೆ ಮಾಡಿರುವಂಥದ್ದು, ಖಾದಿಯನ್ನು ಬಳಕೆ ಮಾಡ್ತೀನಿ ಅನ್ನುವಂಥದ್ದು ಹೇಳಿರುವಂಥದ್ದು. ಅಷ್ಟು ಮಾತ್ರ ಅಲ್ಲ, ಅದು ಸ್ಥಳೀಯ ರೈತರಿಗೆ, ಸ್ಥಳೀಯ ನೇಕಾರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಕಿನಿಗೋಳಿಯಲ್ಲಿರುವ ನೇಕಾರರ ಸಂಘ ಉಡುಪಿ ಕಾರ್ಕಳ ಸೇರಿದಂತೆ ಕರಾವಳಿಯ ನೇಕಾರಿಕೆಯನ್ನು ಉಳಿಸಲು ಹರಸಾಹಸ ಪಡುತ್ತಿದೆ. ಕಡು ಬೇಸಿಗೆಯಲ್ಲಿ ಹತ್ತಿಯಷ್ಟು ಹಗುರದ ಅನುಭವ ನೀಡುವ ಈ ಉಡುಪಿ ಸೀರೆಯನ್ನು ಉಟ್ಟವರಿಗೆ ಗೊತ್ತು ಅದರ ಸುಖ. ಸಾವಿರಾರು ನೇಕಾರರ ಬದುಕು ಅರಳಲು ಉಡುಪಿ ಸೀರೆಯ ವೈಭವ ಮತ್ತೆ ಮರಳಬೇಕಾಗಿದೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.